ಕುಲಕ್ಕೆ ಬೆಲೆ ಇಲ್ಲವು, ಆ ಕುಲವು ಈ ಕುಲವು ಎಂಬಿ ವ್ಯಾಕುಲಕ್ಕೆ ಬೆಲೆ ಇಲ್ಲವು, ಏಕಮತವನ್ನೇ ಸಾರುತಿಹ ನಟಶೇಖರನೇ ಇಲ್ಲೆಲ್ಲವು. ಯಕ್ಷಗಾನದ ಕುಡಿಗಳೆಲ್ಲರ ದಕ್ಷ ಗುಣದ ನಿರೂಪಣೆ, ಯಕ್ಷಗಾನದ ಕುಡಿಗಳೆಲ್ಲರ ದಕ್ಷ ಗುಣದ ನಿರೂಪಣೆ ರಕ್ಷೆಯಾಗಲಿ ಭರತ ಮಾತೆಗೆ ಅಕ್ಷಯಾರತಿ ಅರ್ಪಣೆ. ನಮಸ್ಕಾರ. ಏಳರ ಉತ್ತರ ಅಂಚ ಆಪುಜಿ ದಾಯ ಪಡೆದ್ರೆ ಅವನ ಪದ್ಯ ಅದು ಸರಿ ಉಂಟು. ಅದಕ್ಕೆ ಕಠಿಣ ದಪ್ಪನ ಆಶೀರ್ವಾದನ ಆ ನಟರಾಜನ ಆಶೀರ್ವಾದನ ಇಪ್ಪುಡಿ ಗಾಯಕ ಎಂದಾಗ ಇಚ್ಚಿನ ಪುಣ್ಯಾತ್ಮರಿ ಶಶಿಧರ ಶೆಟ್ಟರ್ನ ಚಿತ್ರ ಸರ್ವೋತ್ತಮಣ್ಣೆ ಕೂಡ ಅವರ ಬಗ್ಗೆ ಪಂಡಿರಿ. ಅವು ಅಧಿಕೃತವಾದ ಪಂಡಿದ್ದಾರೆ, ಅಧಿಕೃತ ಆಯ್ನೆಯ ಪಂಡಿರಿ, ಅಧಿಕೃತ ಇಜ್ಜಂದನ ಈಟು ಸರಳತೆ ಇತ್ತಿರದಲ್ಲ, ಸರಳತೆಗೆ ರಾಜೇಶ್ವರಿ ಪಂಡಿರಿ ಎಂಕೆಲತ್ತಿ ಎಂಕೆಲೇನು ತೋಜಾವಳ ಏನತ್ತು ಇಂಚಿನ ಜನಕ್ಕಲೇನು ತೋಜಾವಳು ದಯಕೆಂಡ ವರ್ಷಡು 1,000 ಕೋಟಿ ಮಿತ್ತಿಟ್ಟರು ಬರೋಡ ಶಶಿಧರ ಶೆಟ್ಟರ್ನ ಗೂಗಲ್ ಸರ್ಚ್ ಮಾಡಿದಾಗ 450 ತೋಜು ವಿಷಯ ಇತ್ತು. ಬಟ್ ಅನಧಿಕೃತ ಅನ್ನದ ಸಂಗತಿಯಾನೆ ಅವು ತೋಜವನ್ನು ಚಿತ್ರ ಅಂಚಿನ ಒಂದು ಮಲ್ಲ ವ್ಯಕ್ತಿ ಇಂಚಿನ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಬೆರಿತಾಂಗದೊಳ್ಳಿರಿ. ನಮ್ಮ ಪಟ್ಲ ಫೌಂಡೇಶನ್ಗೆಲ್ಲ ಕೋಟಿಗಟ್ಟಲೆ ದಾನ ಕೊಡ್ನಾರು, 1 ಲಕ್ಷ 2 ಲಕ್ಷ ಕೋಟ್ಯಂತರ ರೂಪಾಯಿ ದಾನ ಕೊಡ್ನಾರು ಬರುವ ಶಶಿಧರ ಶೆಟ್ಟಿ. ಬುಕ್ಕ 6 ಕೊರ್ನಿನ ಓರ್ಲ 12 ಬರ್ತಿಗೆ ಸಂಘ ಸಂಸ್ಥೆಗಳಿಗೆ ಕೋಟಿ ಕೋಟಿ ಮುರಡಿಂಜಿ ಗುಲಾಮಿಗೆ ಒಂದು ದೇವಸ್ಥಾನ ಅಲ್ಲ ಊರದಲ್ಲಿ ಉಳ್ಳಿರಿ ಸ್ವಲ್ಪ ಕೆಲವರು ಒಂದು ದೇವಸ್ಥಾನ ಬ್ರಹ್ಮಕಲಶ ಮಾಡ್ತೀರಿ. ಇದೇ ಊರು ಆತ ಇಲ್ಲಿ ಇತ್ತಿಲ್ಲ 1,000 ವ್ಯಕ್ತಿ ಇಲ್ಲಿತ್ತಲ್ಲ ಆ ಇಲ್ಲ 1 ರೂಪಾಯಿ ಕೇಂದ್ರ ಕೊಡ್ತೀರಿ ಈಗ ಏತು ಕೊರಲೆ ಹಾಕೊಂಡು ಕೊರ್ಲೇಂದು ಆಯ್ತು 5 ಲಕ್ಷ 1 ಕೋಟಿ ಅದನ್ನ ಕಲೆಕ್ಷನ್ ಆಗ್ತದೆ. ಬಾಕಿ ಊರಿನ ಏನ್ ಮಾಡಿದ್ರೆ 10 ಕೋಟಿನ ಒರಿಯೇ ಪಾಡ್ದು ಆ ಬ್ರಹ್ಮಕಲಶ ಮೈಸೂರು ಚಿತ್ರ ಪುಣ್ಯಾತ್ಮ ಕೇವಲ 6 ಮೂರ್ತ ಮಾತ್ರ ವಾ ಬ್ರಹ್ಮಕಲಶ ವಾ ಸಂಘ ಸಂಸ್ಥೆ ವಾ ನೆಕ್ಕಿಲ ತುಂಬತ್ತಾದ ಸಹಕಾರ ಕೊಡ್ಬಿಡ ಹೃದಯ ಬಂದೆ ದುಡ್ಡು ಮಸ್ತು ಜನಗಳು ದುಡ್ಡು ಬಂದರೆ ಲೇಟ್ ಅಲ್ಲ ತೊಂದರೆ ಬಣ ಕ್ಯಾನ್ಸರ್ನೆ ಅವಳ ಒಜ್ಜಿ ವಿಭಾಗ ಸರಿ ಅಡ ಒಂತೆ ಮಲ್ತಲ ಎಡ್ಡೆ ಎಂಕ್ಲು ಪುರುಸೊತ್ತುಲ್ಲ ಎಂಕ್ಲು ಎಲ್ಲೇ ಪಾಯರ ನಾನು ತೊಂದರೆ ಎಂಕ್ಲು ಬುಕ್ಕೆಲ್ಲ ನಟಿಗಂಟ ಅನಾಥ ಜೋಕುಲು ಯಕ್ಷಗಾನ ಕಲೆ ಕಲಿಸಿದ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಉಡಿಕೊಳ್ಳುವ ಕೆಲಸ ಮಾಡಿ ಕೇವಲ ಇದು ಕಲೆಗೆ ಸೀಮಿತ ಆದಿಜ್ಜಿ ನೆಟ್ಟು ಜೋಕುಲು ಆಕ್ಟಿವ್ ಆಪ ನಡೆದು ಬರ್ತಾರ ಒಂಜಿ ವೈಜ್ಞಾನಿಕವಾದ ನೆತ್ತೊಂಜಿ ಅಂಶ ಪ್ರೂವ್ ಆಗ್ತದೆ. ಈ ಹಿಮ್ಮಡಿನ ನಮ್ಮ ನೆಲಕ್ಕೆ ಹಾಕುವ ನಾಟ್ಯ ಕಲ್ಪನಾಗ ಹಿಮ್ಮಡಿನ ನೆಲಕ್ಕೆ ಹಾಕಿದಾಗ ಆ ನರ ಬ್ರೈನಿಗೆ ಕನೆಕ್ಷನ್ ಕೊಡ್ದು ಅವು ಜೋಕುಲು ಐತೆ ಕೆಲವು ಬುದ್ಧಿಮಾಂದಿರಾದಿತ್ತನಾಗೆಲ್ಲ ಆಕ್ಟಿವ್ ಆಗಿ ಚಿತ್ರ ಒಂದು ಪ್ರತೀತಿ ಉಂಟು. ಅಂಚಾದ ಈ ಯಕ್ಷಗಾನ ನಾಟ್ಯ ಆತು ಭಾರಿ ಎತ್ತೆ ರತ್ನದ ಕನ್ನಡ ಶುದ್ಧ, ನಾಲಗೆ ಶುದ್ಧ, ಭಾಷಾ ಶುದ್ಧ ಪ್ರತಿ ಒಂಜಿ ಅಗಲ ತುಳಿ ಒಂಜಿ ಖಾಲಿ ಒಂಜಿ ಪುಸ್ತಕ ಓದು ಇಂಗ್ಲಿಷ್ ಮೀಡಿಯಂ ಕಲ್ತನ ಒಂಜಿ ಜೋಕುಲ 4 ವರ್ಷದ ಒಂದು 4ನೇ ಕ್ಲಾಸ್ ಜೋಕುಲ್ನ ಎದುರು ನಮ್ಮ ಯಕ್ಷಗಾನದ ಜೋಕುಲ ಉಂಟಲ್ಲಿ ಏನ್ ಆಕ್ಟಿವ್ ಉಂಟು ಯಕ್ಷಗಾನದ ಜೋಕುಲೇ ಆಕ್ಟಿವ್ ಇಂದು ಈಗೆಲ್ಲ ಊರುಡ್ನ ಸಾಬೀತಾಯಿನ ವಿಚಾರ. ಇತ್ತ ವಿದ್ಯಾರ್ಥಿ ಯಕ್ಷ ಶಿಕ್ಷಣ ನಮ್ಮ ಫೌಂಡೇಶನ್ ಮೂಲಕ ಮಾಡ್ತದೆ. ಕಳೆದ ವರ್ಷ 4,000 ವಿದ್ಯಾರ್ಥಿಗಳು ನಮ್ಮ ಫೌಂಡೇಶನ್ ವಿಭಾಗ ಉಚಿತವಾದ ಯಕ್ಷಗಾನ ಕಲ್ತಿದ್ದೇವೆ. ಕಳೆದ ವರ್ಷ ಆಳ್ವಾಸ ಸಂಸ್ಥೆಗಳು ನಮ್ಮ 1,080 ಜೋಕ್ಲಿಗೆ ಒಂದೇ ದಿನ ಟೈಟಿ ಒಂದೇ ಜನಕ್ಕೆ ಬೇಕಿಲ್ಲ ನಮ್ಮ ಗಂಗಾನಕಲ್ಲ ಡ್ರೆಸ್ ಒಂದೇ ಬಾಡಿ ಜನತ ಡ್ರೆಸ್ ಮಾಡ್ತದೆ ಕಾಂಡೆ 6 ಗಂಟೆ ಹಿಡಿದು ರಾತ್ರಿ 10 ಗಂಟೆ ಮುಟ್ಟಾಗಲಿ ಏತು ಬೆಂಕಿಯಲ್ಲಿ ಜೈಟಿ ಆತ 1,080 ಜೋಕುಲಿಗೆ ವೇಷ ಪಾಡ್ದಾಗ ರಂಗ ಪ್ರವೇಶ ಮಾಡ್ಕೊಳ್ದಂಡ ಒಂದು ಜನತೆ ಏಕೆ ಇತ್ತು ಯೋಚನೆ ಮಾಡ್ತದೆ. ಇತರ ವ್ಯವಸ್ಥೆ ಆತವೆ ಇಲ್ಲ ಮಾತಾಡುವ ಸಾಕಾಗಿಪ್ಪಡೆ ಯಕ್ಷಗಾನದ ಅಭ್ಯರ್ಥಿ ತರಗತಿ ಕೇಂದ್ರಕ್ಕೆ ಬುಕ್ಕರ ಏನ ಅಭಿನಂದನೆ ಸಲ್ಲಿಸ ಒಂದು ಮಾತೆಲ್ಲ ಈಗ ಸಹಕಾರ ಬಂದ್ಕೊಡಿ ದಿನೇಶನ್ನ ಆರತಕ್ಕ ತೀರ್ಥದಾರ ಪಂಪುಜಿ ಈಗಲಿಗೆ ಕಟೀಲ್ ದತ್ತ ಉಳ್ಳಾಲ್ತಿರ ಯಾರು ನಮ್ಮ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಗಳ ಅನುಗ್ರಹ ನನಾತಿ ಇಪ್ಪಡೆ ಮುಂಚೆನೇ ನಿಖಿಲ ಸಂಸಾರ ಕೊನ್ನೂರು ತಿರುಕೊಂಡು ನಲ್ಕೊಂಡು ಎದ್ದ ರೀತಿ ಇಪ್ಪಡೆ ಈ ಪುಣ್ಯದ ಬೇಲೆಗೆ ನಿಸ್ವಾರ್ಥವಾದ ನಮ್ಮ ಬೇಲದ ಪುಣ್ಯದ ಫಲ ನಿಖಿಲ ಜೋಕುಲ್ನ ರೂಪ ನಿಖಿಲಿಗೆ ತೋರಿಸಿ ಬರೋಣ ಧ್ಯಾನ ಈ ಮೂಲಕ ಶುಭ ಹಾರೈಕೆ ಮತ್ತು ಪಾತ್ರ ನೀಡುತ್ತೆ. ನಮಸ್ಕಾರ. ನಾಟ್ಯಗುರು ಗುರುನ ಶಿಕ್ಷಣ ಕೈತಲ್ ಕುಲಬೇರೆ
ಪೂತಗುಚ್ಛ ಕೊಡುತ್ತಿದ್ದೇನೆ, ಪೂತಗುಚ್ಛ. ನೆನಪಿನ ಕಾಣಿಕೆ चल पुजारी ರಟ್ಟು ಪಾತ್ರ ಮಾತೃಗಳ ನಮಸ್ಕಾರ. ಈ ಅಭೂತಪೂರ್ವವಾಗಿ ಕಾರ್ಯಕ್ರಮ ಯಶಸ್ವಿ ಆಗಿನಲ್ಪ ನಮ್ಮನ್ನು ತುಮಕೂರು ಕಾರ್ಯಕ್ರಮಕ್ಕೂ ಒಂದು ಎಡ್ಡೆದ ಪೂರ್ಣವಿರಾಮನ್ನು ಕೊರಬೇಕು ಸಹಕಾರ ಮಂತ್ರಿಗಳು ಒಂದು ನಮ್ಮ ಯಕ್ಷಧ್ರುವ ಪಟ್ಲ ಸತೀಶಕ್ಕೆ ಮತ್ತು ಅಭಿಮಾನ ಸೇಫಲ ಪಾತ್ರನಾರು ಎನ್ನ ಬಗ್ಗೆಲ್ಲ ನಮ್ಮ ತಂಡದ ಬಗ್ಗೆಲ್ಲ ಎನ್ನ ಒಡನಾಟ ಅವು ಮಸ್ತ್ ಇರಾಕಿದ ಬಹುಶಃ ಇತ್ತ ಈ ವೇದಿಕೆಯ ಮೂಲಕನೇ ಹಿಂಗೆಲ್ಲ ಆಗಸ್ಟ್ 19ಕ್ಕೆ ಊರಲ್ಲಿ ಕಾರ್ಯಕ್ರಮವನ್ನು ನೀವು ಬರೋದಿತ್ತಿನ ಕಾರ್ಯಕ್ರಮ ಆ ಕಾರ್ಯಕ್ರಮದಿಂದ ಬರೋದು ಅಂಜನೆ ಭವ್ಯಶ್ರೀ ಮಂಡ್ಯಕೋರು ನೀವು ರಿಹರ್ಸಲ್ ಬದಲು ಗೋಡೆ ಅನಿವಾರ್ಯವಾದ ಸತೀಶನ್ನೇ ನೆಪ್ಪುನಾಗ ಗುಡರ ಭಾಗವತಿಗೆ ಬರ್ತದೆ ಈ ಕಾರ್ಯಕ್ರಮ பொருள் ಮಂತ್ರಿಯಾರು ಅವರಿಗೆಲ್ಲ ಅನಂತ ಧನ್ಯವಾದಗಳು. ಹೆಮ್ಮೆಗಳು ಸಹಕಾರ ಮಂತ್ರಿನ ನಮ್ಮ ತಂಡದ ಭಾಗವತಿಗೆ ಚಂಡಮರ್ತದ ಒಟ್ಟಿಗೂ ಸವಿನಯದಲ್ಲಿ ತೀರ್ಥ ಒಬ್ಬ ಮಯೂರ್ ನಾಯಕ ಆಲ್ವಾಸರು ಏನನ್ನು ಗುರು ಒಂದು ಬಂಡದ ಬಂದಿರಲ್ಲ ಮಲ್ಲ ಪ್ರತಿಭೆಯಲ್ಲಿ ಒಬ್ಬರು ಬಹುಶಃ ಈಗ ಮಯೂರ್ನ ಪಾತ್ರಕ್ಕೆ ನಗಲಿ ಗೊತ್ತಾದ ನಿಮಗೆ ಮಯೂರ್ನ ಕಲಿನ ತೂನಗ ಪಾತ್ರೆ ನರ್ಗೊಂದಿತ್ತಿನಗಳು ಅಕ್ಷರಗೂ ತಡಕಾಡೊಂದಿತ್ತಿನಗಳು ಇತ್ತೆ ವಾಕ್ಯದ ಸರಣಿನ ಪಡೆದು ಜನಮನ ಮಾತೆಗಳ ತರೆ ಪಂದಾವಲಕ್ಕ ತರೆ ಆಡವಲಕ್ಕ ಮಲ್ಪುನಕಲು ಅಂತಿನ ಸಾಮರ್ಥ್ಯ ಇರ್ತದೆ. ಅವು ಕಲಾ ಮಾತೆನ ಅನುಗ್ರಹ ಅಂತಿರುವೆ ಅಕಲ ಸಹಕಾರ ಬೊಕ್ಕ ಏನು ಮಿಕ್ಕಿ ಗಂಗಾಧರ್ ಶೆಟ್ಟಿಗಾರ್ ನಿತಿನ್ ಕುಂಪಲ ಮನೋಜ್ ಒಂದು ಮಲ್ಲ ಅಕಲ ಮಲ್ಲ ಕೊಡುಗೆ ಕೋಟದ ಕಾರ್ಯಕ್ರಮದ ಅವಳು ನಿಗಳಿಗೆ ಮಾತೆಗಳ ಗೊತ್ತುಂಡು ಆಗಲಿಗೆ ಗೌರವಾರ್ಪಣೆ ಮಲ್ಪುನ ಸಂದರ್ಭ ನಿಗಲು ಕೋರಿನ ತಾಟಿ ಅವು ನಿಗಲಿಗೆ ಅಂತ ಗೊತ್ತುಂಡು ಬಂದ ದೊರಕದಲ್ಲಿ ಒಂದು ಕಾಡೆ 10 ಗಂಟೆಗೆ ಒಂದು ಬಂದ ಅದನ್ನು ಎಂಗಲೊಂದಿಗೆ 2 ಗಂಟೆಗೆ ಹಾಲು ಬೈದಿದೆ. ಆ 2 ಗಂಟೆಗೆ ಕಾರ್ಯಕ್ರಮ ಮುಗಿಬೇಕಲ್ಲ ಒಂದು 2 ಗಂಟೆ 3 ಗಂಟೆಗೆ ಮುಟ್ಟ ರಾತ್ರಿ 3 ಗಂಟೆ ಮುಟ್ಟ ಇಲ್ಲಡೆ ಬಂದಿಟ್ಟ ಒಂದು ಗಳಿಗೆ ವಿಶ್ರಾಂತಿ ಗಂಟೆ ಕೊರಗಿದ್ರು ಅವು ಅಷ್ಟೇ ಇದರಲ್ಲಿ ಸಾಧ್ಯ ಆಗ್ತದೆ ಈ ಕಾರ್ಯಕ್ರಮ ಯಶಸ್ವಿ ಅಂತ ಬೊಕ್ಕ ಕಲಾ ಪೋಷಕರನ್ನ ಕೊಡುಗೆ ಖಂಡಿತವಾಗ್ಲೂ ಉಂಟು. ದಿನೇಶನ್ನ ಗಟ್ಟಿ ಮಲ್ಪುನು ಯಾಕಂದ್ರೆ ಯಾರನ್ನ ಬೆಂಬಲಗುಂಟು ನಗಲು ಕಲಾ ಪೋಷಕರು ಸರ್ವೋತ್ತಮನ ಸಹಿತವಾಗಿ ಅವನ ಪ್ರತ್ಯೇಕ ಪುದರ್ ಬಂದ್ಬಿಟ್ಟು ಅಂಡ ನಿಕಲೇನು ನಿತ್ಯಲ ಈಗ ನೆನಪು ಮಾಡ್ಕೊಂಡು ನನ್ನ ಬರ್ತಿ ವರ್ಷದ ಕಾರ್ಯಕ್ರಮ ಮಲ್ಪರ ಶುರು ಮಲ್ಪನ ತುಂಬ ಸುರುಕು ನೆನಪು ಮಾಡ್ಕೊಂಡು ನನ್ನ ಅದ್ರ ಬೊಕ್ಕ ಕಾರ್ಯಕ್ರಮ ತುಂಬ ಆದ್ರಿ ಅದ್ರ ಬೊಕ್ಕ ಕಾರ್ಯಕರ್ತರ ಬಳಗ ಅವು ಇದ್ದಿನ ಅಂಡ ನೈಗಳು ಏತು ವೇಷದ ಕುಲಿತದಲ್ಲ ಏತು ಜೀವ ಕುಲಿತದಲ್ಲ ಈ ಕಾರ್ಯಕ್ರಮವನ್ನು ಖಂಡಿತ ಮಲ್ಪರೆ ಸಾಧ್ಯತೆ ಈ ಮಟ್ಟುಡು ಅವು ಕಾರ್ಯಕರ್ತರ ಸಹಕಾರದ ಹತ್ರ ಒಂಜಿ ಐಟಿ ಎಲ್ಲಿಯ ಮಲ್ಲೆ ಒಂದಿಜ್ಜಿ ಕಲಾವಿದರು 10 ದಿನಕ್ಕೂ ಬಂಪಿನಂಚಿನ ಬೇದಲ ಕೇಂದ್ರಗಳು ಇಜ್ಜಿ ಉದೇನು ಸದಾ ಎಂಕುಲು ಸ್ಮರಣೆ ಮಾಡ್ತಿರಲಿಲ್ಲ ಕಾರ್ಯಕರ್ತರಿಗಿಲ್ಲ ಅವು ಎಡ್ಡೆ ನೆನಪು ಕೊಡು ಎಂಕುಲು ನಿಗಲಿರದಾತ್ರ ಪುನಃ ಬಂಪಿನವು ಬೊಕ್ಕ ಯಾರು
ಒಂದು ಗಟ್ಟಿ ಐತೆ ದೀವುಡುಂಗಾಂಡ ಕಾರಣ ಶರತ್ ಕುಡ್ಲ ಎನ್ನ ಬಗ್ಗೆ ಮಸ್ತ್ ಪ್ರೀತಿಲ ಗೌರವಲ ದಿವನ್ಯಾರೆ ಬಹುಶಃ ಎಂಗೇರ್ಲ ಒಂಜಿ ಬೇರೆ ಕೊಂಡುಂಗಾಂಡ ಖಂಡಿತವಾದ ಅಗಲಿ ಮನುಷ್ಯ ಶರತ್ ಕುಡ್ಲ ಆರ್ನ ಸಹಕಾರ ಇದ್ದಿನಾಗ ಈ ಕಾರ್ಯಕ್ರಮ ಖಂಡಿತವಾದ ನೆನಪರಾಗ್ತಿ ಬೊಕ್ಕ ದಿನೇಶ್ ಶೆಟ್ಟಿ ಕಡೆ ಬುಧರ ಬಂಡ ಈ ಕಾರ್ಯಕ್ರಮ ನಾವು ಮಲ್ಪೊಡುಂಗಾಂಡ ಮಾತ್ರ ಗೊತ್ತುಂಟು ದಿನೇಶ್ ಶೆಟ್ಟಿ ಹತ್ತುಂಗಾಂಡ ಈ ಕಾರ್ಯಕ್ರಮದ ಯೋಚನೆ ಮಲ್ಪರೆ ನನಗೆ ಸಾಧ್ಯ ಐತಿ ಆ ಯೋಚನೆ ಮಲ್ಪಡು ಮಾತ್ರ ಅವ್ರಿಗೆ ಯೋಜನೆ ಮಾಡ್ತದೆ ಐಕೊಂಜಿ ಇಂಜಿನಿಯರ್ ರೂಪುರೇಷನ್ ಕೊರ್ಪಿನಾರು ದಿನೇಶ್ ಶೆಟ್ಟಿ ಆರ್ನ ಸಹಕಾರ ಆರ್ನ ಉಮೇದು ಏಪುಗಳ ಕೊಡು ನಿರ್ದೇಶನ ಗುರು ಯಾನುಂಡಲ ಎಂಕಲ್ ಒಟ್ಟುಗುಂಪಿನ ಹಿರಿಯ ಕಲಾವಿದರಿಗೆ ಏಪಲ ಎಂಕಲು ನಿರೂಪಕರು ವೆಂಕಟೇಶ್ ಶಾಸ್ತ್ರಿಗಳು ಭವಾನಿ ಶರ್ಮಿರು ಪ್ರಭಾಕರ್ನಿ ಮಕ್ಕಳು ಮಾತ ಯಾನು ಬುಧನಿಂದಲ ಮೆನ್ಷನ್ ಮಾಡ್ತಿದ್ದ ಬೇಜಾರು ಮಲ್ಪರಲ್ಲಿ ಬೊಕ್ಕ ಪೋಷಕರು ಜೋಕುಲ ಅಪ್ಪೆಮ್ಮಿ ನಿಕಲ್ನ ಸಹಕಾರ ಇದ್ದಿಂದ ಈ ಕಾರ್ಯಕ್ರಮ ಖಂಡಿತ ಸಾಧ್ಯ ಆಗುದಿ ಒಂದೀತು ಬೇಜಾರು ಕೆಲವು ಸಾರಿ ಆದುಪ್ಪು ಕೆಲವು ಸಲ ಎಂಕಲು ಪಾತ್ರನಾಗ ಉದ್ದೇಶಪೂರ್ವಕ ಹತ್ತುಂದಾಂಡಲ ಒಂದೀತು ಪಾತ್ರನ ಬೇಜಾರಾದಪ್ಪು ಐಕೆ ಹಿರಿಯರ ನಿಕಲ್ನ ಮಾತು ಬೋಡು ಒಂದು ಗಂಡು ಕೇಳಿದ್ದು ಎನ್ನ ಪಾತ್ರ ಮುಗಿದ್ವೆ ಏಪಲ ನಿಕಲ್ನ ಸಹಕಾರ ಮಂತ್ರಿಗಳ ಸೊಲ್ಮೆನ್ ಸಂದಾವರ ಮಂತ್ರಿನೆ ಇದು ಮುಟ್ಟ ಓ ವೇದಿಕೆಗೆ ಇಂಚೊಂದು ಪುರಸ್ಕಾರ ಒದಗಿದ ಬೈಲಿ ಬಹುಶಃ ಗೊತ್ತು ಇಂದು ದಿನಕ್ಕೋಸ್ಕರ ಅವು ಕಾಪಿಟ್ಟುಕೊಳ್ತಾರೆ ನಾನು ದಯಪಟ್ಟ ಮುಟ್ಟ ಒಳ್ಳೆ ಪುರಸ್ಕಾರ ಸನ್ಮಾನ ಜ್ಞಾನ ಆಸೆ ಪಡೆದಿಲ್ಲ ಆಯ್ತು ಅವು ಬೋಡುದಿಲ್ಲೈತಿ ಅಂಡ ಇನ್ನಿತ ದಿನ ಈ ವೇದಿಕೆ ಹಿಡಿದಿಗೆಲ್ಲ ಸನ್ಮಾನ ಅವರಿಗೆ ಪೂರೈಸಲ ಮಲ್ಲ ಇತ್ತು ಯಾರು ದುಬೈಗೆ ಬರೋಡು ಬಂದಾಗ ಮೂಲ ಕಾರಣ ಶೇಖರ್ ಸರ್ ದಿನೇಶ್ ಅಣ್ಣೆ ಪ್ರಭಾಕರ್ ಸರ್ ಒಲ್ಲ ಒಂಜಿ ಕೇವಲ ಒಂದು ಉದ್ದೇಶ ಮಾತ್ರ ಮುಖ್ಯ ಅವು ವ್ಯಕ್ತಿಗತವಾದ ಮೌಲ ಭೇದದಂತೆ ಉದ್ದೇಶ ಸ್ವಲ್ಪ ಮುಂದುವರಿನಾರು ಈ ಯಕ್ಷಗಾನ ಅಭ್ಯಾಸ ಕೇಂದ್ರ ಸ್ಥಾಪನೆ ಆಗುತ್ತಿನ ಸ್ವಲ್ಪ ಮೂಲ ವ್ಯಕ್ತಿ ದಿನೇಶನ್ನೇ ಯಕ್ಷಗಾನ ತರಗತಿ ಆಗ ಇಲ್ಲವೇ ನಡೆದುಕೊಂಡಿರ್ತದೆ ಅದ್ರ ಬಗ್ಗೆ ಯುವಕರ ಸಂಖ್ಯೆ ಹೆಚ್ಚಾನಗ ತರಗತಿ ಎಂಬುದು ಬೇರೆ ಬೇರೆ ಜಾಗಗಳಿಗೆ ಸ್ಥಳಾಂತರ ಮಾಡುತ್ತದೆ ಇತ್ತ ಭವಿಷ್ಯದ ಖಾಸಗಿ ನಡೆಸುವುದಿಲ್ಲ ಒಂಚೂರು ವೈಡ್ ಉಂಟಲೆ ಒಂಚೂರು ವೈಡ್ ಆಗಿ ಸುಲಭರು ವೇದಿಕೆಗೆ ಬರ್ರೆ ಸುಲಭರು ಸನ್ಮಾನ ಸ್ವೀಕಾರ ಮಾಡ್ತಾರೆ మీరు ತಯಾರಾಪಿನ ಭರಿಸಿದ ಕಾನೂನು ಗೌಪ್ಯವಾಗಿದ್ದು ಒಂದು 2 ಜನಕ್ಕೆ ಮಾತ್ರ ಈ ವಿಷಯ ಗೊತ್ತಿದ್ದು ಬಹುಶಃ ವೇದಿಕೆ ಬಗ್ಗೆ ಈ ಜನಕ್ಕೆ ಉಳಿಯಲ್ಲ ಈ ವಿಷಯ ಗೊತ್ತಿದ್ದಾಗ ಅವು ಹೂವಾ ಮೂಲಕವಾಗಿ ದಿನೇಶನ್ನ ಗೊತ್ತಾಪುರ ಬಂದಿದ್ದ ಕಾರಣ ಗೌಪ್ಯವಾಗಿದ್ದೀನಿ ದಯವಿಟ್ಟು ದಿನೇಶನ್ನೇ ಐದು ಮಾಪು ಮಾಡ್ಕೊಡು ಎಂಕಲ್ಲಿ ಮಾಡ್ತಿರಲಿಲ್ಲ ಅಂಡ ಏನು ಎಂಕಲ್ಲಿ ಗೌರವಾರ್ಪಣೆ ಮಾಡ್ಕೊಳಪ್ಪ ಅವು ಎಂಕಲಿಗೆ ತಿಕ್ಕಿನಂತ ಮಲ್ಲ ಅವಕಾಶ ಅಂದಿಲ್ಲಲ್ವ ಒಂದು ಪ್ರೀತಿ ಸ್ವೀಕಾರ ಮಾಡ್ಕೊಡೋದು ಬಂದು ಮಾತೇನ ಪರವಾಗಿ ಯಾರು ಮಾಡ್ತಿದ್ದಾರೆ ಸುಲಭವಾಗಿ ಅರಿವು ಸರ್ವತಮಣ್ಣೆ ಪೇಟದ ತೀದು ಮಾನಾದಿಗೆ ಮಾಡ್ಕೊಡು ಅವರಲ್ಲಿ ಸತೀಶ್ ಅಣ್ಣೆ ಶೇಖರ್ ಅಣ್ಣೆ ಸರ್ವತಮಣ್ಣೆ ಪೇಟದ ಮಾನಾದಿಗೆ ಮಾಡ್ಕೊಡೋದಕ್ಕೆ ಜೋರಂಗ ಚಪ್ಪಾಳೆ ಕೊಟ್ಟರೆ ಅಂಜನೆ ಸರ್ವತಮಣ್ಣೆ ಪೇಟದ ಮಾನಾದಿಗೆ ಮಲ್ದೊಂದು ಅವೇ ರೀತಿ 5 ಜನ ಬಂದವರು ಸೇರಿದು ಒಂದು ಬರಿ ಕುಂತ್ರೆ ಆದ್ರೆ ಪಕ್ಕ ಮುಂಚೆ ಕೊಡ್ತಾ
అయిన పొందోలు సుమ్మగల్లಗಳು ಆರತಿ ಬಂದದ್ದು ಅರಿಶಿನ ಕುಂಕುಮ ಕೊಡೋದು ಕೇಳಿದಲ್ಲ ಜಯಂತಿ ಬಗ್ಗೆ ಗಣೇಶ್ ಭಾಯಿ ಜಯಮಂತದ ನಮ್ಮ ಹಣ್ಣು ಕೊಡೋದು ಕೇಳಿದ್ರೆ ಆರತಿ ಮಲ್ತಾನ ಆರತಿನ ಎದುರು ಮೂರು ತಿರವಲ್ಲಿ ಬೊಕ್ಕ ನಮ್ಮ ಸದಸ್ಯರು ಧನಂಜಯ್ ಅವೇ ರೀತಿ ಕೋಡಿ ಈ ಮರ ಈ ದೈ ಮರಾದ ಬುಳೆದು ನಿಮಗೆ ನಿರಂತರ ಬಂದು ಈಗಿನ ಪ್ರಾರ್ಥನೆ ಅವೇ ರೀತಿ ಅದೇ ರೀತಿ ಸರ್ವತ ಮನೆ ಪಕ್ಕ ಊರೆಲ್ಲ ಕೈ ಹಿಡ್ದು ಆ ಕುಟುಂಬಕ್ಕೆ ಕೊಡೋದು ಕೇಳಿದಲ್ಲ ನಿರ್ಗತಕ್ಕ ಕುಟುಂಬಕ್ಕೆ ನನಾತು ಉನ್ನತಿ ಆದ ಕಡಿಲು ಶ್ರೀ ಸಿದ್ಧಕಾ ಪರಮೇಶ್ವರನ ಸೇವೆ ಮಾಡ್ತಾನ ಭಾಗ್ಯ ನನ್ನ ಗುಂಪಕ್ಕೆ ಕೊಟ್ಟು ಸಕಲ ಸುಖ ಸಂಪತ್ತ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಬಂದು ಯಕ್ಷಗಾನ ಅಭ್ಯಾಸ ಕೇಂದ್ರ ನೇತ ವಿದ್ಯಾರ್ಥಿಗಳು ಪೋಷಕರು ಅವೇ ರೀತಿ ಪೂರ ಐತಿಷ್ಠಗಳು ಶ್ರೀಕಂಠದ ಅಪ್ಪನ ಪ್ರಾರ್ಥನೆ ಮೌನ ಸೇವೆಯನ್ನು ಮಲ್ಪನ ಅವರು ಪುನರ್ ಏಪಲ ಬರೆಯದ ಬಂದಿದೆ ನಮ್ಮ ಆ ಸೇವೆ ಏಪಲ ಆ ದೇವರಿಗೆ ಸಮರ್ಪಣೆ ಮಾಡಿಕೊಂಡಿದೆ ಸೇಪಂಡ ಹೂವೆ ಪುನರ್ ಈತು ಪ್ರೀತಿ ಕೋರಿನ ಈ ಸನ್ಮಾನ ಯಾನ ದೇವರನ್ನ ಪ್ರಸಾದ ಬಂದು ಸ್ವೀಕಾರ ಮಾಡ್ತದೆ ರಟ್ಟು ಋಣ ಮಾತ್ರ ನಂಗೆ ಮುಖ್ಯಗೆ ಒಂಜಿ ಒಂಜಿ ಋಣ ಪಟ್ಟ ನಂಗೆ ಜನ್ಮ ಕೊರಣ ಅಪ್ಪಮ್ಮೆ ಆರುಣ ನಂಗೆ ಏತು ಪ್ರಯತ್ನ ಮಾಡ್ತಾರ ನಂಗೆ ಸಂದಾಯ ಸಾಧ್ಯತೆ ಇದೆ ಕುಡಂಜಿ ಋಣ ಒಪ್ಪಂಡ ನಮ್ಮ ಜನ್ಮ ತಾಳದ ಬಂದಿನ ಈ ಭೂಮಿದ ಋಣ ನಮ್ಮ ಏಪಲ ಆ ಭೂಮಿ ಇತ್ತಿನ ಸೇವೆನ ಮಲ್ತದೆ ಸಂದಾಯ ಮಾಡ್ಕೊಳ್ಳಿದೆ ಆ ಪ್ರಕಾರನೇ ಎಂಕುಲು ಈ ಯಕ್ಷಗಾನಲ್ಲ ಅವೇ ನಂಬಿಕೆ ಅವೇ ದೇವರನ್ನ ನಂಬುದು ಅವೇ ಎಂಗಳಿಗೆ ಕೊರ್ಪುರಂಜಿ ಶಕ್ತಿ ಅಂಚನೆ ಪ್ರತಿನಿತ್ಯನ ಎಂಗಳಿಗೆ ಸೇವೆ ಮಲ್ಪುನ ಶಕ್ತಿನ ಆ ದೇವರ ಕೊರಡು ನನಾತ್ ಕಲಾವಿದರನ್ನು ಒಟ್ಟುಪಾಡ್ದು ಅಂಚಿನ ಕಾರ್ಯಕ್ರಮ ಮಲ್ಪುನ ಪ್ರತಿವರಿಯ ಪ್ರಾಯೋಜಕರನ್ನೆಲ್ಲ ಎಂಗಳಿಗೆ ಸಲಹೆ ಸಹಕಾರ ತಿಕ್ಕಡು ತುಬೈಡು ಎಂಕುಲು ಯಕ್ಷಗಾನನು ಬಲಿಪವನ ಪೋಷಿಸವನ ಎಂಕಲ ಕಾರ್ಯಕ್ರಮಗೂ ಪ್ರತಿ ವರಿಯಲ್ಲ ಸಲಹೆ ಸಹಕಾರ ತಿಕ್ಕಡು ಅವು ಮಾತ್ರ ಧ್ಯಾನತೆ ಶಶಿಧರನ್ ಮಂಜು ಪಾತ್ರ ಬಂದ್ರಂಡು ದೇಪಂಡ ಯಾರು ಮಸ್ತ್ ಜನನ ತೂತೆ ಮಸ್ತ್ ಜನ ಶ್ರೀಮಂತರನ್ನ ತೂತೆ ಆಂಡ ಹೃದಯ ಶ್ರೀಮಂತ ವಿದ್ಯನ ಆ ಶ್ರೀಮಂತಿಕೆನ ಯಾರು ಶಶಿಧರನ್ ಹೃದಯ ಹಿಡಿದಿದೆ ಕೋಣ ನಿಕ್ಕಲು ತೂದುಪ್ಪರು ನಾವು ಎಂದೋ ಗೆಸ್ಟ್ ನ ಲೆಪ್ಪ ಎಂದೋ ಗೆಸ್ಟ್ ಬರ್ಪೇರು ಆಟ ಪೂಜೆ ಶುರುವಾಗಿ ನಿರ್ಮಿಸಿ ಮಂಗಲ ಆಯಿ ನಿರ್ಮಿಸಿ ಆಟ ತುಂಬಿನ ಯಾರು ಗೆಸ್ಟ್ ತುಂಬಿನ ನಾವು ಶಶಿಧರನ್ನ ಉಡಲ ದಿಂಜಿನ ಸೊರ್ಬೆಲು ಶಶಿಧರನ್ನ ಪಟ್ಲ ಸತೀಶ್ ಅಣ್ಣೆ ಅರ್ರದಲ ಪನೋಡು ದಿಜ್ಜಿ ನಮ್ಮ ಪ್ರತಿ ಒರಿಯನಲ್ಲ ಹೃದಯಡು ದೇವರನ್ನು ತೂಡುಗೆ ಈಶಾ ವಾಸ್ಯಮಿದಂ ಸರ್ವಂ ಪ್ರತಿ ಒಂಜಿ ಜಡತ್ತೊಡ್ಲ ದೇವರಿಗೆ ಆ ದೇವರನ್ನು ತೂಪನ ಮನಸ್ಸು ನಂಗೆ ಬೋಡು ನಮ್ಮ ದೃಷ್ಟಿ ಎಟ್ಟೆಂಪೊಡು ಎಂಬಲ ನಮ್ಮ ತೂಪನ ದೃಷ್ಟಿ ಎಂಪೊಡು ಸತೀಶ್ ಅಣ್ಣೆ ಪ್ರತಿ ಒಂಜಿ ಕಲಾವಿದನ ಹೃದಯಡ್ಲ ದೇವರನ್ನ ತೂಪನಾರು ಅಂಚಾದಿನಿ ಕಲಾವಿದರನ್ನ ಕಾಮಧೇನು ಆದಗಾರು ಮಾತೆನ್ನೆಲ್ಲ ಸೇವೆ ಮಾಡ್ತದೆ ಅಂಚೆ ಸರ್ವತ ಮನೆ ಎಂಗ ಪ್ರತಿ ವರ್ಷಲ ಕಾಸು ಪೂಜಿ
ಅಂಡಲ ಜಪ್ಪುಡಿ ದಾದನ ಒಂಜಿ ಉಲಾಯಿರ್ದು ಒಂಜಿ ವಿಶ್ವಾಸ ದುಂಬು ಪೋಯಿಂದು ಸುರೂಕು ಸರ್ವತಮನ ಕಾಲ್ ಮಲ್ಪೊಂಡಿ ಸರ್ವತಮನೆ ನಮ್ಮ ಏತು ಬೇಬಿ ರೈಸ್ ಇತ್ತದಲ್ಲ ಅವೇನು ಅರಡ ಪಾತ್ರೆ ಬೆಟ್ಟಿಗೆ ಓರಣೆ ತಕ್ಕವರು ಅವು ಮಾತ್ರ ಧಾರಾವಾಹಿ ಮಲ್ತದ್ದು ತೋಜವೆ ಪ್ರತಿ ಊರಿಲ್ಲ ಸ್ಪಾನ್ಸರ್ಗೆ ಯಾನ್ ಮಾತ್ರ ಆರ್ಲ ಕಾಲ್ ಮಲ್ತದ್ದು ಕಾರ್ಯಕ್ರಮದ ಯಶಸ್ಸಿಗೆ ಒಂಜಿ ಎಂಕ್ ಮಲ್ಲ ಫಲಯ ಅದು ಆರ್ ಮಾರ್ಗದರ್ಶನ ಕೊಡುತ್ತೆ ಸೀತ ಶೇಖರನ್ನೇ ದಾದನ ನಮ್ಮ ಪೂರ್ವ ಜನ್ಮಡು ಮಂತಿನ ಪುಣ್ಯದ ಫಲವಾದ ನಂಗಿನಿ ಯಕ್ಷಗಾನನು ಜೋಕುಲಿಗೆ ಕಲ್ಪವಂಚಿನ ಒಂಜಿ ಸಮರ್ಥ ಗುರುತಿಕಿನ ನಮ್ಮ ನಿಜವಾದಲ ಒಂಜಿ ಭಾಗ್ಯವಂತರು ಅಂಚಿನ ಗುರುನು ಪಡೆದು ಇನ್ನು ಯಕ್ಷಗಾನನು ಒರಿಪವನೆಂದ್ರೆ ಕೆಲಸ ಶ್ರೀತ ಶೇಖರ್ ಶೆಟ್ಟಿಗಾರ ಬೊಕ್ಕ ಶರತ್ ಮಲ್ತೊಂದುಲ್ಲೆರು ಅಕ್ಕಲೊಟ್ಟಿಗೆ ಯಾನಲ ದುಂಪು ಒಂದುಲ್ಲೆ ಕಲಾವಿದರು ದುಂಪು ಒಂದುಲ್ಲೆರು ನನಾತ ಸೇವೆ ಮಲ್ಪನ ಶಕ್ತಿದು ಆ ಅಪ್ಪೆ ಮಾತೆರೆಗಳ ಕೊರಡು ಪಂಡು ಎಲ್ಲರೂ ಆರೋಗ್ಯವಂತರಾಗಲಿ, ಎಲ್ಲರೂ ಸುಖಿಗಳಾಗಲಿ, ಎಲ್ಲರೂ ಮಂಗಲವನ್ನೇ ಕಾಣಲಿ, ಯಾರೊಬ್ಬನು ಕೂಡ ಈ ಜಗತ್ತಿನಲ್ಲಿ ದುಃಖವನ್ನು ಹೊಂದದೇ ಇರಲಿ ಬಂದು ದೇವರ ಪ್ರಾರ್ಥನೆ ಮಾಡ್ತದ್ದು ಸರ್ವ ಜನ ಸುಖಿನೇ ಬಂತು ಮನಂದು ಮಾತೆಗಳ ಉಡಲ ದಿಂಜಿನ ಸೋಲ್ಮೇಲೆ ಸಂದಾಯ ಮಾಡ್ತಂದ್ರೆ ಯಕ್ಷಗಾನ ವಿಶ್ವಗಾನ ഇന്നത്തെ ഈ കാലക്രമ നെക്കിയാണ് വെച്ച് പാത്തോടന്ന് വെച്ച് നെക്ക് കണ്ണീരെ സാക്ഷി ശരത്ത് പണ്ണ നെക്ക് കണ്ണീരെ സാക്ഷി ആർത്തി പണ്ണ ಅಗಳಿಗೆ ಅವು ಆನಂದ ಬಾಷ್ಪ ಅಗಳಿಗೆ ಈತು ಖುಷಿ ಆದ್ರೆ ಅಗಳಿಗೆ ಮಾತ್ರ ಖುಷಿ ಆಗ್ತದೆ ನಂಗೆ ಮಾತ್ರ ಖುಷಿ ಆಗ್ತದೆ ಅಂತ ಉತ್ತರ ಅಗಲ ಕಣ್ಣೀರು ಶರತ್ ಕಣ್ಣೀರು ಬಣ್ಣಿ ಆರ್ತಿ ಕಣ್ಣೀರು ಬಣ್ಣಿ ಅವತ್ತಂದ್ರೆ ಅಗಲ ಕಣ್ಣೀರು ದೊಡ್ಡ ಅಮ್ಮ ಕಣ್ಣೀರು ಬಣ್ಣೆ ಅವ್ರ ಅಮ್ಮ ಎದುರುಕುದೊಂದು ಕಣ್ಣೀರು ಪಡೋಗ್ತಾರೆ ಟೋಲ್ಡ್ ಕಣ್ಣೀರು ಒಚ್ಚೋದುತ್ತೇವೆ ಅವೇ ಅದಕ್ಕೆ ಸಾಕ್ಷಿ ನಮ್ಮ ಕೋಡದ ಕಾರ್ಯಕ್ರಮ ಯಶಸ್ವಿಯಾದ ಮೂಡು ಬರ್ತದೆ ನಮ್ಮ ಕಾರ್ಯಕ್ರಮ ಎಡ್ಡಾದ್ರೆ ಬಂಡ ನನ್ನ ಬೆಳವಡು 10 ಜನ ಕೊಂದಿದ್ದರು ಮತ್ತು ಪೇರೆಂಟ್ಸ್ ನಿಗಲು ಪ್ರೋತ್ಸಾಹ ನಿಗಲು ಪೇರೆಂಟ್ಸ್ ಪೋಷಕರು ನಿಗಲ ಸಹಕಾರ ದಾಳವಲ್ಪನ ಸಾಧ್ಯತೆ ನಿಗಲ ಮಲ್ಲವಲ್ಲಿ ಕೊಡುಗೆ ಮುಂದೆ ಯಕ್ಷಗಾನ ಬಲಿಯೋಡಲ್ಲ ಯಕ್ಷಗಾನ ಕೇಂದ್ರ ಯಕ್ಷಗಾನ ತರಗತಿತ್ತಲು ಯಕ್ಷಗಾನ ಕೇಂದ್ರ ಅಂಡು ಈ ಯಕ್ಷಗಾನ ಕೇಂದ್ರ ಇಡೆಗೆ ಉಂತರವಳ್ಳಿ ತುಳುಟಲ್ಲಿ ಗಾದಂಡು ಸಜ್ಜರಣ್ಣ ಏಳರ ಕೋಲು ನಿಶಾನಿಗೆ ನೀರ್ರಟ್ಟೆನ ಗಿಡ್ಡೆಲ್ಲು ದಪ್ಪಲ ಬರದಿಳಕಾರವಲ್ಲಿ ಮಣ್ಣಿ ಗಾದ ಉಂಟು ಅಂಚ ಈ ಯಕ್ಷಗಾನ ಮೂಲ ಉತ್ತರವಲ್ಲಿ 10 ವರ್ಷ ಬರ್ಪಿನ ವರ್ಷ ಯಕ್ಷಗಾನ ನಮ್ಮ ದಶಮಾನೋತ್ಸವ ಮಲ್ಪ 25 ವರ್ಷ ಅವಡು 5 ವರ್ಷ ಅವಡು ಆ 5 ವರ್ಷ ಮಟ್ಟ ಯಾನು ಬದುಕುದು ಒರಿಯೋಡ ಬಂದಿರೋ ಅವನಿಗೆ ಆಸೆ ಈಗ ನಮ್ಮ ದಿನೇಶ್ ಕೊಂಚ ವಿಷಯ ಬಂದ ಪ್ರೋಗ್ರಾಮ್ ಶುರು ಆನಾಗ ದಿನೇಶ್ ನಂಗೆ ಫೋನ್ ಆಗ್ತದೆ ತಲಸಮಣ್ಣ ಇಂಜನ್ ಶುರು ಆಗ್ತದಲ್ಲ ಯಮಂಡ ದುಂಬು ದಾನ ಮಂಡ ಕಾಣ್ತದೆ ಆಪಣು ಸುರುಡಂತೆ ತುಂಬ ಕುಡಂಜಿ ವಿಷಯ ಏಳು ಬ್ಯಾಟ ಲೀಡರ್ಸ್ ಕ್ರಿಯೇಟ್ ಮಾಡ್ಕೋಣ ಆಯ್ನ ಲೀಡರ್ ಇದು ಬಾಳೆ ಆವಡು ವಸಂತ ಆವಡು ಕುತ್ತಾರ ಆವಡು ಏನೇ ಆವಡು ಆಗಲೇ ಕ್ರಿಯೇಟ್ ಮಾಡಿದ್ರೆ ದಿನೇಶ್ ವಾಸಣ್ಣ ಗೊತ್ತುಂಟು ಬಣ್ಸಗಳು ಯಾನು ಜಾತಿದ ವಿಷಯ ಮಾತನ್ನ ದಿನೇಶ್ ಲೆಕ್ಕದ ಮಸ್ತ್ ಲೀಡರ್ಸ್ ನಮ್ಮ ಅವ್ರು ಪುಟ್ಟದ ಬರಾಡು ಬೊಕ್ಕ ಶೇಖರಣ್ಣನ ವಿಷಯವಿಲ್ಲ ಶರತ್ನ ವಿಷಯ ಪನ್ಪುಜಿ ದೇನ ಅಗಲಡ ಸಾದ ಮೂಲ ಯಕ್ಷಗಾನ ಒರೆದ ನಿಗಲ ವಿಷಯ ಮೂಲ ಮಾತ್ರ ಬಂದಂತೆ ಯಾನು ಬಹಿರಂಗ ವೇದಿಕೆ ಬಂತೆ ಯಾನು ಕುವೇಟದ ವೇದಿಕೆ ಬಂತೆ ಅವಳು ಬೋದಂತೆ ದುಬಾಯಿ ಅಬುದಾಬಿ ಶಾರ್ಜಾ ಯುಎಇ ಯಕ್ಷಗಾನ ಒಡೆಯೋಡಂತ ರಾಜ್ಯ ವ್ಯಕ್ತಿಯ ಕಾರಣ ಅವರು ಶೇಖರಣ್ಣ ಬೊಕ್ಕ ಶರತ್ ಅವರು ಕಲಾವಿದರಾದ ಯಕ್ಷಗಾನ ಬರೆದಿದ್ದು ದಿನೇಶ್ ಸಂಘಟಕಾದ ಯಕ್ಷಗಾನ ಬರೆದಿದ್ದು ಬಂದ ನಾನು ಹೊಸದು ಬಹ್ರೈನ್ ಕುವೈಟ್ ಕೊಯ್ಬನಲ್ಲಿ ಮಾಡೋದಿಲ್ಲ ನಿಗಲಿಗೆ ದೇವರ ಆಶೀರ್ವಾದ ಖಂಡಿತ ಉಂಟು ಜೋಕಲಿಗೆಲ್ಲ ಶಾಲೆ ಉಂಟು ಯಾನು ಹೆಚ್ಚು ಪಾತ್ರೆ ಬಾಬುಜಿ ನಿಗಲಿಗೆ ಮಾತ್ರ ದೇವರ ಆಶೀರ್ವಾದ ಪಡು 10 ವರ್ಷ ಬರ್ಬೇಕು ಗಮ್ಮತ್ತು ಮಾರ್ಗ ಅಂಜನೆ 10 ವರ್ಷ ಪತಿ ಪಟ್ಲರ್ನಾಳ 10 ವರ್ಷ ಬರ್ಬೆ ವರ್ಷ ಪಟ್ಲ ಸಂಭ್ರಮಲ ನಮ್ಮ ಗಮ್ಮತ್ತು ಮಪ್ಪುಗ ದರ್ಶನ ಪಂಡು ನಮಗೆ ಪಾತ್ರಗಳನ್ನು ಹೊಸದು ಪಡೆದು ಎನ್ನ ಪಾತ್ರಗಳು ಮುಗಿತದ ಚುಕ್ಕೆ ಬರ್ಬೆ ಜೈ ಯಕ್ಷಗಾನ ಯಕ್ಷ ಕಲಾ ಗೌರವ ನಮ್ಮ ಯಕ್ಷಗಾನ ಅಭ್ಯಾಸ ಕೇಂದ್ರ ತೆಗೆದಿದೆ ಒಂದು ಯಕ್ಷಗಾನ ಅಭ್ಯಾಸ ಕೇಂದ್ರ ತೆಗೆದಿನ ಗೌರವತ್ತು ನಮ್ಮ ದುಬೈದ
ಪ್ರತಿ ಒಂಜಿ ಯಕ್ಷಕಲಾ ಪೋಷಕರಿಗೆ ಕಲಾವಿದರಿಗೆ ಯಕ್ಷಾಭಿಮಾನಿಗಳಿಗೆ ಕೊರಿನ ಗೌರವ ಅಂಚದು ಮಾತೆಲ್ಲ ನಗದು ಸತೀಶ್ ಅಣ್ಣ ಗೊಂಜಿ ಮಾತೆಲ್ಲ ಅಭಿನಂದನೆ ಸಲ್ಲಿಸ ಒಂದು ಮಾತೆಲ್ಲ ನಗದು ನಾನು ಕೋಟನೆ ಕೊನಡ ಸಮಯದ ಅಭಾವಿತ್ತು ನಡೆದಾದ್ರೆ ಇಂದು ಪನೆರಾಯ್ತಿ ಯಕ್ಷಗಾನದ ಈವೇಡ ಸಮಸ್ತ ಬಾಂಧವರಿಗೆ ತಂದಿನ ಗೌರವ ಪನೆರೆಯನ್ನು ಇಷ್ಟಪಡೋದಿಲ್ಲ. ಸುರೇಶ್